ಸಮಾನ ಮನಸ್ಕ ಆಯುಷ್ ವೈದ್ಯರ ಒಗ್ಗೂಡುವಿಕೆಯಿಂದ ಆರಂಭಗೊಂಡ ಆಯುಷ್ ಫೌಂಡೇಶನ್ ಟ್ರಸ್ಟ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮತ್ತು ಸಮಾಜ ಸೇವಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವು ನವೆಂಬರ್ 11ರಂದು ನಡೆಯಲಿದೆ ಎಂದು ಆಯುಷ್ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷೆ ಡಾ ಆಶಾ ಜ್ಯೋತಿ ರೈ ಹೇಳಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2015ರಲ್ಲಿ ಆರಂಭಗೊಂಡ ಆಯುಷ್ ಫೌಂಡೇಶನ್ ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದಿದೆ. ಆಯುಷ್ ವೈದ್ಯರಿಗೆ, ವಿದ್ಯಾರ್ಥಿಗಳಿಗೆ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಂಡು ಸಮಾಜದಲ್ಲಿ ಮಹಿಳಾ ಸಬಲೀಕರಣವನ್ನು ಅರ್ಥಪೂರ್ಣವಾಗಿ ಬಿಂಬಿಸುವಲ್ಲಿ ಸಂಸ್ಥೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಸಮಾಜ ಸೇವಾ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮವು ನವೆಂಬರ್ 11ರಂದು ಮಂಗಳೂರಿನ ಸಂತ ಅಲೋಷಿಯಸ್ ಹೈಸ್ಕೂಲ್ ಸಭಾಂಗಣದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಖಾತೆಯ ಸಚಿವರಾದ ಶ್ರೀಪದ್ ಯೆಸ್ಸೋ ನಾಯಕ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಸಚಿವರಾದ ಯುಟಿ ಖಾದರ್, ನಾರಾಯಣ ಹೃದಯಾಲಯದ ಸಂಸ್ಥಾಪಕ ಡಾ ದೇವಿ ಪ್ರಸಾದ್ ಶೆಟ್ಟಿ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಂಸ್ಥೆಯನ್ನು 2015ರಲ್ಲಿ ನಾವು ಅದನ್ನು ಸ್ಥಾಪನೆ ಮಾಡಿದ್ದು. ಮೊದಲಿಗೆ ಒಂದು 10 ಜನ ವಿಶ್ವಸ್ತರು ಟ್ರಸ್ಟೀಸ್ ಅನ್ನು ಇಟ್ಕೊಂಡು ಈ NGO ಅನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದು ಸಂಪೂರ್ಣವಾಗಿ ಆಯುಷ್ ವೈದ್ಯ ಪದ್ಧತಿಗಳಿಗೆ ಮತ್ತು ಆಯುಷ್ ವೈದ್ಯರಿಗೆ, ಆಯುಷ್ ವಿದ್ಯಾರ್ಥಿಗಳಿಗೆ ನಾವು ಒಂದು ಸೇವೆ ಮಾಡುವಂತಹ ಮತ್ತು ಅವರ ಯಾವ ತಾಪತ್ರಯಗಳಿರ್ಬೋದು ಅಥವಾ ಏನಾದರೂ ಅವರಿಗೆ ಡಿಫಿಕಲ್ಟೀಸ್ ಫೇಸ್ ಆಗ್ತಾ ಇದ್ರೆ ಅದನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೋದು, ನಮ್ಮ ಪ್ರಾಚೀನ ಪದ್ಧತಿಗಳನ್ನು ಹೇಗೆ ಪೋಷಣೆ ಮಾಡ್ಬೋದು ಹೇಳುವಂತಹ ಒಂದು ನಿಟ್ಟಿನಲ್ಲಿ ಇದನ್ನು ನಾವು ಸ್ಥಾಪನೆ ಮಾಡಿದ್ವಿ. 2015ರಿಂದ ನಾವು ಸಾಧಾರಣ ಬೇರೆ ಬೇರೆ ಈವೆಂಟ್ಸನ್ನೆಲ್ಲ ಮಾಡ್ತಾ ಬಂದಿದ್ದೇವೆ. ಬೇರೆ ಬೇರೆ ರೀತಿಯ ಮಾಹಿತಿ ಶಿಬಿರಗಳನ್ನಾಗಲಿ ಅಥವಾ ಈವೆಂಟ್ಸ್ಗಳನ್ನಾಗಲಿ ಆಯುಷ್ ಪದ್ಧತಿಗಳನ್ನು ಪೂರಕವಾಗಿ ನಾವು ಹೇಗೆ ಬೆಳೆಸಬಹುದು ಹೇಳುವಂತಹ ಉದ್ದೇಶದಲ್ಲಿ ಮಾಡಿದಂತಹ ಒಂದು ಈ ಸಂಸ್ಥೆ ಈಗ 3 ವರ್ಷದಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಚಟುವಟಿಕೆ ಮಾಡ್ತಾ ಇದೆ. ಇದೇ ಈಗ ನಾವು ನಿಂತ ನೀರಾಗಬಾರ್ದು. ಹೊಸ ಪ್ರತಿಭೆಗಳಿಗೆ, ಹೊಸ ಮುಖಗಳಿಗೆ ನಾವು ಇನ್ನಷ್ಟು ಅನುವು ಮಾಡಿಕೊಡ್ಬೇಕು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸಂತೋಷ್ ಶೆಟ್ಟಿಯವರು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ನಮ್ಮ ಸಂಸ್ಥೆಯಿಂದ ನಡೆಯುವಂತಹ ಸಾಮಾಜಿಕ ಕಾರ್ಯಕ್ರಮಗಳ ಒಂದು ಉದ್ಘಾಟನೆ ಅಂತ ನಾವು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ಆಯುಷ್ ಮಂತ್ರಿಗಳಾದ ಶ್ರೀಪಾದ್ ನಾಯ್ಕ್ ಅವರು, ಅದೇ ರೀತಿ ರಾಜ್ಯದ ಸನ್ಮಾನ್ಯ ಮಂತ್ರಿಗಳಾದ ಯುಟಿ ಖಾದರ್ ಅವರು, ಬೆಂಗಳೂರಿನ ನಾರಾಯಣ ಆರೋಗ್ಯ ಹೆಲ್ತ್ ಕೇರ್ನ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಯುಷ್ ಅಧಿಕಾರಿ DAO ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ರವರು, ಹಾಗೆ ಮಂಗಳೂರಿನ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆಯುಷ್ ವಿದ್ಯಾಸಂಸ್ಥೆಗಳ ಪ್ರಮುಖರು, ಚೇರ್ಮನ್ಗಳು, ಚೇರ್ಪರ್ಸನ್ಸ್ಗಳು ಬರುವ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಸುಮಾರು ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಜಿಲ್ಲೆ ಆದ್ಯಂತದಿಂದ ಸುಮಾರು 1,000 ಜನರು ಬರುವ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಪ್ರಾಕ್ಟೀಷನರ್ಸು, ಅದೇ ರೀತಿ ನಮ್ಮ ಆಯುಷ್ ಫೌಂಡೇಶನ್ನ ಎಲ್ಲ ಸದಸ್ಯರು, ಪದಾಧಿಕಾರಿಗಳು, ಅದೇ ರೀತಿ ಎಲ್ಲ ವಿದ್ಯಾಸಂಸ್ಥೆಗಳ ವೈದ್ಯಕೀಯ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ. ಸುದ್ದಿಗೋಷ್ಠಿಯಲ್ಲಿ ನಾಮನಿರ್ದೇಶಿತ ಅಧ್ಯಕ್ಷ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಸೆಂಟರ್ನ ಡಾ ಗೋಪಾಲ್ ಕೃಷ್ಣ ನಾಯಕ್, ನಾಮನಿರ್ದೇಶಿತ ಉಪಾಧ್ಯಕ್ಷ ಇಬ್ನಿಸಿನಾ ಯುನಾನಿ ಮತ್ತು ಹಿಜ್ಮಾ ಸೆಂಟರ್ನ ಡಾ ನೂರುಲ್ಲಾ, ನಾಮನಿರ್ದೇಶಿತ ಕೋಶಾಧಿಕಾರಿ ಶ್ರೀಕೃಷ್ಣ ಆಯುರ್ವೇದ ಸೆಂಟರ್ನ ಡಾ ಕೇಶವ್ PK, IHMA ಅಧ್ಯಕ್ಷ ನಾಮನಿರ್ದೇಶಿತ ಸಂಘಟನಾ ಕಾರ್ಯದರ್ಶಿ ಡಾ ಪ್ರವೀಣ್ ರೈ, ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಅಧ್ಯಕ್ಷರಾದ ಡಾ ಸಚಿನ್ ನಡ್ಕಾ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.